ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ಕೇಂದ್ರ ಸರ್ಕಾರದ ಜನಾಶೀರ್ವಾದ ಯಾತ್ರೆ ಕುಡ್ಲಡ್ ಜವಣ ಜವಂದಿ ಕೆಲಸದಂತೆ ಪೋಡಿಪೆರೆಬಲ್ಲಿ ಅಕ್ಲಿಗ್ ಬೇಲೆದ ಅವಕಾಶ ಮಲ್ತು ಕೊರಿಯರೆ ಬುಡಂದೆ ಪ್ರಯತ್ನ ಮಲ್ಪುಂಡು ಕೇಂದ್ರ ಮಂತ್ರಿ ರಾಜೀವ್ ಚಂದ್ರಶೇಖರ್. ಕಬಕಾಡು ಎಸ್ಡಿಪಿಐ ಪ್ರತಿಭಟನೆ ಸ್ವತಂತ್ರ ರತೊಟ್ಟು ಬ್ರಿಟಿಷರ ಕ್ಷಮಿಕೆಯನ್ನ ಸಾರ್ವರ್ಕರ್ ಚಿತ್ರಪಟ ಪಾಡೆರೆ ಒಪ್ಪಿಗೆ ಕೊರ್ನ ಪಂಚಾಯತ್ ಪಿಡಿಯರಿಗೂ ಕೇಸ್ ಪಾಡ್ದು ಬಂಧನ ಮಲ್ಪುಡು ಶಾಫಿ ಬೆಳ್ಳಾರೆ. ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಡು ಮಾಮಲ್ಲ ಸಾಧನೆ ಡಾಕ್ಟರ್ ವೀರೇಂದ್ರ ಹೆಗಡೆರೆಗೂ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ. ರೈತರಿಗೂ ನಷ್ಟ ಮಲ್ಪುನ ಆಫ್ರಿಕನ್ ಪೂವಜಿ ಪುರಿತ ಉಪದ್ರ ಕುಡ್ಲ ಬಲ್ಮಠ ಪರಿಸರಡು ತೋಜದು ಬತ್ತಿನ ಪುರಿ ಸಮಸ್ಯೆ ಒಂಜು ವರದಿ. ವಾರ್ತೆದ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದುಂಬಾಳ್ತಿದ ಕೇಂದ್ರ ಸರ್ಕಾರದ ಮಂತ್ರಿಯರೇನು ದೇಶದೋರ್ಮೆಡು ಪೊಲಬು ಮಲ್ತು ಕೊರಿಯರೆ ಪ್ರಧಾನಿ ನರೇಂದ್ರ ಮೋದಿಯರ್ನ ಸಂಕಲ್ಪದಂಚ ಜನಾಶೀರ್ವಾದ ಯಾತ್ರೆ ಪಿದಾಡ್ದಂಡು ಕೇಂದ್ರ ಮಾಹಿತಿ ಬೊಕ್ಕ ತಂತ್ರಜ್ಞಾನ ರಾಜ್ಯ ಮಂತ್ರಿ ರಾಜೀವ್ ಚಂದ್ರಶೇಖರ್ ದುಂಬಾಳ್ತೆಡು ಬುಧಾರ ಕುಡ್ಲಗ್ ಬತ್ತಿನ ಕೂಟ ಉದ್ಯಮಿಲು ಕೈಗಾರಿಕೆಲನ ನಾಯಕೆರಡ ಚರ್ಚೆ ನಡಪಾಂಡು. ಪ್ರಧಾನಿ ನರೇಂದ್ರ ಮೋದಿ ದುಂಬಾಳ್ತಿದ ಕೇಂದ್ರ ಸರ್ಕಾರದ ಯೋಜನೆಲೆನ ಜನಜಾಗೃತಿಗಾದ ಬೊಕ್ಕ ಕೇಂದ್ರ ಮಂತ್ರಿಲೆನ ದೇಶದೋರ್ಮೆಡು ಪೊಲಬು ಮಲ್ತು ಕೊರಿಯರೆ ಪ್ರಧಾನಮಂತ್ರಿಯರ್ನ ಸಂಕಲ್ಪದಂಚ ಜನ ಆಶೀರ್ವಾದ ಯಾತ್ರೆ ಸಂಚಾರ ಮಲ್ತೊಂದಿತದು ಬುಧಾರ ಕುಡ್ಲಗ್ ಬೈದನು. ಕೇಂದ್ರ ಮಾಹಿತಿ ತಂತ್ರಜ್ಞಾನ ರಾಜ್ಯ ಮಂತ್ರಿ ರಾಜೀವ್ ಚಂದ್ರಶೇಖರ್ ದುಂಬಾಳ್ತೆಡು ಪಿದಾಡ್ನ ಯಾತ್ರೆ ಕುಡ್ಲಡು ಉದ್ಯಮಿಲು ಕೈಗಾರಿಕೆಲನ ನಾಯಕೆರಡ ಪಾತ್ರಕತೆ ನಡಪಾಂಡು ಪಾಕಜನ ಕೈಗಾರಿಕೆ ಉದ್ಯಮಿಲು ಕೊರೋನಾ ಕಷ್ಟ ಉಂಡು ಮಲ್ತಿನ ಸಮಸ್ಯೆಲಿನ ಬಗೆಟ್ಟು ಕೇಂದ್ರದ ಕೂಟಗೂ ತೆರಿಪಾಯಿರು. ಕೇಂದ್ರ ಸರ್ಕಾರದ ಬೇತೆ ಬೇತೆ ಯೋಜನೆಲೆಡು ಒಂಜಿ ಜನ ಔಷಧಿ ಕೇಂದ್ರದ ಬಗೆಟ್ಲ ಚರ್ಚೆ ನಡಪಾಯಿರು. ಜನಕ್ಲಿಗ್ ಅಗತ್ಯ ಬೋಡೈನ ಮರ್ದು ಮುಲ್ಪ ತಿಕ್ಕೊಂದಿಜ್ಜಿ ಐಕ್ ಕ್ರಮದೆತ್ತನುಡುಂದು ಒತ್ತಾಯ ಮಲ್ತಿರೋ ಮೀನುಗಾರ ನಾಯಕಿರು ಅಕ್ಲಿನ ಮೀನುಗಾರಿಕೆದ ಸಮಸ್ಯೆಲಿನ ದುಂಬುದಿಯರು. ಯಾವ ಜನೌಷಧ ಮೋದಿ ಏನಿದೆ ಈ ಜನೌಷಧ ಕೇಂದ್ರಗಳು ಈಗ ಪ್ರಾರಂಭ ಆಗಿದೆ. ಅಲ್ಲಿ ಯಾವ ರೀತಿಯಲ್ಲಿ ಈಗ ಮದ್ದು 1/5 ರೇಟಲ್ಲಿ ಸಿಗ್ತಾ ಇದ್ದಾರೆ. ನಿಜವಾಗಿ ಇದು ಜನಸಾಮಾನ್ಯನಿಗೆ ಒಳ್ಳೆಯ ಯೋಜನೆ. ಅದನ್ನು ಜನಸಾಮಾನ್ಯರು ಒಪ್ಪಿಕೊಂಡಿದ್ದಾರೆ ಮಾತ್ರವಲ್ಲ, ಮೆಚ್ಚಿದ್ದಾರೆ. ಆದರೆ ಯಾವ ರೀತಿಯಲ್ಲಿ ಆ ಔಷಧಿಗಳು ಸಪ್ಲೈ ಆಗಬೇಕು ಅದು ಆ ರೀತಿಯ ಪ್ರಮಾಣದಲ್ಲಿ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಒಂದು. ಮತ್ತು ಯಾವ ಔಷಧಿಗಳು ಅವಶ್ಯಕತೆ ಇದೆ ಅದು ನಿಜವಾಗಿ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಯಾರು ಮಾರಾಟ ಮಾಡ್ತಾರೋ ಅವರ ಒಂದು ಸಮಸ್ಯೆ ಏನಿದ್ರೆ ಯಾವ ಔಷಧಿ ಬೇಕು ಅದು ಸಿಗ್ತಾ ಇಲ್ಲ, ಯಾವುದು ಇದೆ ಅದನ್ನು ಡಂಪ್ ಮಾಡುವ ಪ್ರಯತ್ನ ಆಗ್ತಾ ಇದೆ. ಬೋಟು ಮುಳುಗಿದ್ರೆ ಅದನ್ನು ತೆಗೆಯುವ ವ್ಯವಸ್ಥೆ ಇಲ್ಲ. ಆದ್ರೆ ಈಗ ಬೋಟು ಹೋಗುವವರಿಗೆ ಆ ಬೋಟ್ ಮುಳುಗಿದೆಲ್ಲ ಅಲ್ಲಿ ಏನಾದ್ರೂ ಒಂದು ಅವರಿಗೆ ಸಿಗ್ನಲ್ ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಮೊನ್ನೆ ಕೂಡ ಒಂದು ಬೋಟ್ ಮುಳುಗಿದಕ್ಕೆ ತಾಗಿ ಒಳ್ಳೇದು ಅವರಿಗೆ 1,40,00,000 ತನಕ ನಷ್ಟ ಆಗಿದೆ. ಎಲ್ಲಿ ಪಬ್ಲಿಕ್ ಮನಿ ಇಸ್ ಬೀಂಗ್ ಇನ್ವೆಸ್ಟೆಡ್ ಅಂಡ್ ವಾಟ್ ಇಸ್ ದಿ ಔಟ್ಕಮ್ ಅಂಡ್ ವಾಟ್ ಇಸ್ ದ ಬೆನಿಫಿಟ್, ಆ ಒಂದು ಕಲ್ಚರ್ ಹ್ಯಾಸ್ ಸ್ಟಾರ್ಟೆಡ್ ಇನ್ ಗವರ್ಮೆಂಟ್ ಅಂಡ್ ಇಟ್ ಹಸ್ ಸ್ಟಾರ್ಟೆಡ್ ನಾಟ್ ರೀಸೆಂಟ್ಲಿ, ಒಂದು 2-3 years ಆಯಿತು. ದಟ್ ಈಸ್ ವೈ ವಿ ಆರ್ ಏಬಲ್ ಟು ಐಡೆಂಟಿಫೈ ಬೆನಿಫಿಷರೀಸ್. ಅದು ಶಿವಮೊಗ್ಗ ಇಲ್ಲಿ, ಹುಬ್ಳಿ ಧಾರವಾಡಲ್ಲಿ ಎವ್ರಿ ಪ್ರೋಗ್ರಾಮ್ ಆಫ್ ಜನಾಶೀರ್ವಾದ ಯಾತ್ರ ನಮಗೆ ಐ ಕುಡ್ ಗೋ ಮೀಟ್ ದ ಬೆನಿಫಿಷರೀಸ್. ಅವ್ರಿಗೆ ಐ ಕುಡ್ ಸಿ ವಿತ್ ಮೈ ಐಸ್ PM ಕಿಸಾನ್ಗೆ ಯಾರು ಬೆನಿಫಿಷರಿ ಆ್ಯಂಡ್ ಅವರು ದೇ ಆರ್ ಟೆಲಿಂಗ್ ಮೀ ವಿ ಆರ್ ಗೆಟಿಂಗ್ ದ ಮನಿ, ಅದು ಡೈರೆಕ್ಟ್ ಬರ್ತೀನಿ, ನಮ್ಮ ಅಕೌಂಟ್ ಬರ್ತೀನಿ, ನೋ ಇಶ್ಯೂಸ್, ನೋ ಲೀಕೇಜ್. ಆ ಥರ ಒಂದು ಔಟ್ಕಮ್ ಮ್ಯಾನೇಜ್ಮೆಂಟ್, ಔಟ್ಕಮ್ ಮೆಷರ್ಮೆಂಟ್ ಈಸ್ ಬಿಲ್ಟ್ ಇನ್ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜೀಸ್ ಗವರ್ನೆನ್ಸ್ ಮಾಡೆಲ್. ಸೊ ಬಟ್ ಈ ಇಶ್ಯೂ ಇಸ್ ಅನ್ ಇಂಪಾರ್ಟೆಂಟ್ ಇಶ್ಯೂ. ಯಾಕೆಂದರೆ ಮುದ್ರಾ ಅಲ್ಲಿ how many beneficiaries are really changing their lives, how many are re-borrowing, how many are expanding their business, ಆ ಥರ ಒಂದು ಔಟ್ಕಮ್ ಹ್ಯಾಸ್ ನಾಟ್ ಬೀನ್ ರಿಯಲಿ ಅನಲೈಸ್ಡ್ ಎಕ್ಸೆಪ್ಟಿಂಗ್ ಫಾರ್ ಸಾಂಪಲ್ಸ್. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಸಜೆಷನ್. ಐ ವಿಲ್ ಕ್ಯಾರಿ ದಟ್ ಬ್ಯಾಕ್ ಟು ಆನರಬಲ್ ಫೈನಾನ್ಸ್ ಮಿನಿಸ್ಟರ್. ಬೇರೆ ಬಾಕಿ ಎಲ್ಲ ಐ ಹ್ಯಾವ್ ನೋಟೆಡ್ ಇಟ್ ಡೌನ್ ಆ್ಯಂಡ್ ಐ ವಿಲ್ ಶೇರ್ ಇಟ್ ವಿತ್ ಅವರ್ ಲೀಡರ್ಸ್ ಆ್ಯಂಡ್ ದ ಗವರ್ಮೆಂಟ್ ಇನ್ ಡೆಲ್ಲಿ. ಬಿಜೆಪಿ ರಾಜ್ಯ ಗುರ್ಕಾರ್ಯರ ಬೊಕ್ಕ ಸಂಸದರು ನಳಿನ್ ಕುಮಾರ್ ಕಟೀಲ್, ಮಂತ್ರಿ ಎಸ್ ಅಂಗಾರ, ಶಾಸಕಿಯರು ವೇದವ್ಯಾಸ್ ಕಾಮತ್, ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸುದರ್ಶನ್ ಮೂಡಬಿದ್ರೆ, ಮೋನಪ್ಪ ಭಂಡಾರಿ ಒಟ್ಟಿಗಿದ್ದರು.
ಅಂಗಾರೆ ಪುತ್ತೂರುಡು ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ ನಡಪಾಯಿನ ಬೆರಿಕೆ ಬುಧಾರ ಕಬಕಡು ಎಸ್ಡಿಪಿಐ ಪಕ್ಷ ಪ್ರತಿಭಟನೆ ನಡಪಾಂಡು ಎಸ್ಡಿಪಿಐ ನಾಯಕ ಶಾಫಿ ಬೆಳ್ಳಾರೆ ಪ್ರತಿಭಟನೆ ಪಾತಿರ್ದು ಬ್ರಿಟಿಷರ ಕ್ಷಮಿಕೆರ್ನ ಸಾವರ್ಕರ್ನ ಫೋಟೋ ಸ್ವತಂತ್ರ ರತೊಟ್ಟು ಪಾಡರೆ ಒಪ್ಪಿಗೆ ಕೊರ್ನ ಕಬಕ ಪಂಚಾಯತ್ ಪಿಡಿಒ ಮಿತ್ತು ಕೇಸ್ ಪಾಡ್ದು ಬಂಧನ ಮಲ್ಪಡುಂದು ಒತ್ತಾಯ ಮಲ್ತಿರೋ ದಕ್ಷಿಣ ಕನ್ನಡ ಜಿಲ್ಲೆದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮೈದಾನಡು ಹಿಂದೂ ಜಾಗರಣ ವೇದಿಕೆದ ದುಂಬಾಳ್ತಿಡ್ ಅಂಗಾರೆ ನಡತಿನ ಕಬಕ ಚಲೋ ಕಾರ್ಯಕ್ರಮದ ಬಿರಿಕೆ ಬುಧಾರ ಪುತ್ತೂರ್ದ ದರ್ಬಿಡ್ ಎಸ್ಡಿಪಿಐ ಪ್ರತಿಭಟನೆ ನಡಪಾಂಡು ಪಂಚಾಯತ್ ಅಧಿಕಾರಿಯನ್ನು ಬಂಧಿಸಿ ಪಂಚಾಯತ್ ಅಧ್ಯಕ್ಷರನ್ನು ಬಂಧಿಸಿ ಅಮಾಯಕರನ್ನು ಜೈಲಿಗೆ ಅಟ್ಟಿ ದೇಶದ್ರೋಹಿಗಳನ್ನು ರಕ್ಷಿಸಲು ಹೊರಟ ಒಂದ ಯೂನಿಫಾರ್ಮ್ ಕಳಿಸಿ ಬಿಡಿ ಇಲ್ಲ ಅಮಾಯಕರನ್ನು ಬಿಟ್ಟು ಬಿಡಿ ಎಸ್ಡಿಪಿಐ ನಾಯಕ ಶಾಫಿ ಬೆಳ್ಳಾರೆ ಪ್ರತಿಭಟನೆ ಪಾತಿರ್ದು ಸಾವರ್ಕರ್ ಉರಿ ಹೇಳಿ ಆಯೆ ಬ್ರಿಟಿಷರ ಕ್ಷಮಿಕೆಯನ್ನ ವ್ಯಕ್ತಿ ತನ್ನ ಬೂಕುಡು ತಾನೇ ಸ್ವತಂತ್ರ ಹೋರಾಟಗಾರರೆಂದು ತೋಜಾಯಿನ ಎಂದು ಪಂಡಿರೋ ಸ್ವತಂತ್ರ ಬಗೆಟ್ಟು ದೀವನ್ನ ರತೊಟು ಇಂಚಿನ ವ್ಯಕ್ತಿನ ಫಟಪಾಡ್ದಿನವು ತಪ್ಪು ರತೊಟು ಫಟಪಾಡ್ರೆ ಒಪ್ಪಿಗೆ ಕೊರ್ನ ಕಬಕ ಗ್ರಾಮ ಪಂಚಾಯತ್ ಪಿಡಿಒ ಮಿತ್ತು ಕೇಸು ಪಾಡ್ದು ಅರೆನು ಬಂಧನ ಮಲ್ಪೊಡುಂದು ಪ್ರತಿಭಟನೆ ಒತ್ತಾಯ ಮಲ್ತಿರೋ ಸಾರ್ವರ್ಕರ್ ಬಗ್ಗೆ ಪುಸ್ತಕಗಳನ್ನ ನೀವು ನೋಡಿದ್ರೆ ಸಾರ್ವರ್ಕರ್ ಬಗ್ಗೆ ಮೊದಲ ಬಾರಿಗೆ ಪುಸ್ತಕವನ್ನ ಬರೆದದ್ದು ಸ್ವತಃ ಸಾರ್ವರ್ಕರ್ ಪುಸ್ತಕವನ್ನ ಬರೆದು ಹೇಳಿದ್ದು ನಾನು ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ. ಆದರೆ ನೀವು ಇತಿಹಾಸವನ್ನ ತೆಗೆದು ನೋಡಿದ್ರೆ ಸಾರ್ವರ್ಕರ್ನ ಇತಿಹಾಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮೊದಲಿಗೆ ಲಂಡನ್ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಪುಸ್ತಕವನ್ನ ಬರೆದರು ಬ್ರಿಟಿಷರ ವಿರುದ್ಧ ಪುಸ್ತಕವನ್ನ ಬರೆದ ಕಾರಣಕ್ಕೆ 25 ವರ್ಷಗಳ ಜೀವವಾದಿ ಶಿಕ್ಷೆಯನ್ನ ಸಾರ್ವರ್ಕರ್ಗೆ ವಿಧಿಸಲಾಗ್ತದೆ. ಅಲ್ಲಿಂದ ಅಂಡಮಾನ್ ಜೈಲಿಗೆ ಅವರನ್ನ ಸ್ಥಳಾಂತರ ಮಾಡಲಾಗ್ತದೆ. ನ್ಯಾಯವನ್ನ ಇಲ್ಲಿ ಕೇಳ್ತಾ ಇದ್ದೇವೆ. ನೀವು ನೋಡಿರಬಹುದು, ನಾವು ಯಾವತ್ತೂ ಕೂಡ ಮೊನ್ನೆ 3 ದಿನಗಳಿಂದ ಅವರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಆದೇಶಗಳನ್ನ ಉಲ್ಲಂಘಿಸಿ ಅವರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ನಾವು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತ ಹೇಳುವಂಥದ್ದನ್ನ ಪೊಲೀಸ್ ಇಲಾಖೆಯವರು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಬಿದ್ರದ ದರೆಗುಡ್ಡೆಡು ಅಂಗಾರೆ ರಾತ್ರಿ ದಿನ್ರಾಜ್ ಪನ್ಪನಾಯೆ ಬೊಡಿದಿ ಸುನೀತಾ ಪನ್ಪನ ಪೊಂಜೋಗು ತಾರೀಖು ಪೆಟ್ಟುಪಾಡ್ದು ಕೆರ್ನ ಸಂಗತಿ ನಡೆತದುಂಡು. ದಿನ್ರಾಜ್ನು ಬೆದ್ರದ ಪೊಲೀಸರು ಪತ್ತದಿರೋ 30 ವರ್ಷದ ಸುನೀತಾ ಬಡವಿರಾದಿತ್ತದು ಅಪ್ಪನ ಬಾಡಿಗೆದ ಇಲ್ಲಡು ವಾಸ ಮಲ್ತೊಂದಿತ್ತೇರು. ಅವಲೇ ದಿನ್ರಾಜ್ಲ ವಾಸ ಮಲ್ತೊಂದಿತ್ತೆಂದು ತೆರೆದು ಬೈದನು. ಬಿದ್ರ ದರೆಗುಡ್ಡೆ ಮಠ ಪನ್ಪುನ ಜಾಗಿಡ್ ಕಂಡನಿ ಬೊಡಿದಿನ ಕೆರ್ನ ಸಂಗತಿ ಬುಧಾರ ಕಾಂಡೆ ಗೊತ್ತಾತಂಡು. ತೀರ್ನ ಪೊಂಜೋನು 30 ವರ್ಷದ ಸುನೀತಾ ಅಂದು ಗುರ್ತ ಮಲ್ತದಂಡು. ಆರೋಪಿ ಕಂಡನಿ ದಿನ್ ರಾಜನು ಬೆದ್ರ ಪೊಲೀಸರು ಪತ್ತದಿರೋ ಕರಿನ 1.5 ವರ್ಷ ದುಂಬು ಮೊಕ್ಲಿಗೂ ಮದ್ಮೆ ಆದಿತ್ತಂಡು. ಅಂಗರಿ ರಾತ್ರಿ ಇರುವೆರೆಗ್ಲ ಲಡಯಾದ ದಿನ್ರಾಜ್ ಬೊಡಿದಿನ ತರೆಕ್ ಪೆಟ್ಟು ಪಾಡ್ದೆ. ತರೆಡ್ದು ನೆತ್ತೆರು ಜಪ್ಪನಗ ಬೊಡಿದಿನ ಸಂಬಂಧದಕ್ಲಿಗೂ ಫೋನ್ ಮಲ್ತದು ತೆರಿಪಾದೆ. ಅಕಲು ಆಸ್ಪತ್ರೆಗೂ ಕೊನೆಹಿರೆ ತೆರಿಪಾದಿರೋ ಸುರುಕು ಬೆಳವಾಯಿ ಆಸ್ಪತ್ರೆಗೂ ಕೊನ್ನದು ಅಕಲು ಆಪುಜಿ ಪಣ್ಣಗ ಕುಡ್ಲದ ಆಸ್ಪತ್ರೆಗೂ ಸೇರ್ಸಾದನು. ನೆತ್ತೆರು ಜೋರು ಪೋಯಿ ನೀಡ್ದಾವ್ರ ಸುನೀತಾ ಅವಳು ತೀರ್ದಿರೋ. ಬಡವಿರಾದಿತ್ತಿನ ಸುನೀತಾ ಅಪ್ಪೆನ ಒಟ್ಟಿಗೆ ಬಾಡಿಗೆ ಇಲ್ಲಡಿತ್ತೇರೋ. ಮದ್ಮ್ಯಾಂಡಲ ಅಪ್ಪೆ ವೃತ್ತಿಯೇ ಇಲ್ಲಡಿತ್ತಿ ನೀಡ್ದಾವ್ರ ಅಪ್ಪೆನ ಒಟ್ಟಿಗಿತ್ತೇರೋ. ಅಂಚಾದ ಕಂಡನಿ ದಿನ್ರಾಜ್ಲ ಅವಳೇ ಇತ್ತದು ಬೆದ್ರಡು ಬ್ಯಾಟ್ರಿ ಅಂಗಡಿಗೂ ಕೆಲಸಗೂ ಪೋಂದಿತ್ತೆರಿಗೆ. ಸುನೀತನ ಅಪ್ಪೆ ಕೈತಲ್ದ ಇಲ್ಲಡೆ ಪೋದಿಪ್ಪನಗ ಈ ಸಂಗತಿ ನಡೆತದಂಡು. ಅವರ ತಾಯಿ ಮತ್ತು ಅವಳು ಇಬ್ಬರೇ ವಾಸವಾಗಿದ್ಲು. ಹಾಗೆ ತಾಯಿ ಒಬ್ಬರೇ ಇರುವುದರಿಂದ ಅವಳು ಇಲ್ಲೇ ವಾಸವಾಗಿದ್ಲು, ತಾಯಿಯ ಜೊತೆನೇ ವಾಸವಾಗಿದ್ಲು. ಅವನು ಬರ್ತಾ ಇದ್ದ, ಅವನಿಗೆ ಸ್ವಲ್ಪ ಕುಡಿತದ ಚಟ ಇತ್ತು. ಕುಡಿತದ ಚಟದಿಂದ ನಿನ್ನೆ ಸಂಜೆ ಒಂದು 6 ಗಂಟೆ ಹೊತ್ತಿಗೆ ಮನೆಯಲ್ಲಿ ಬಲಾಯಿ ಹೊಡೆದದ್ದು, ತಲೆಗೆ ಹೊಡೆದಿದ್ದಾನೆ. ತಲೆಗೆ ಹೊಡೆದು ಅವಳು ಮತ್ತು ಗೀತಾ ಕ್ಲಿನಿಕ್ಗೆ ಬೆಳುವಾಗಿ ತಗೊಂಡು ಹೋದ್ರು. ಇಲ್ಲಿ ಊರಿನವ್ರು ಸೇರಿಕೊಂಡು ಅಲ್ಲಿಂದ ಮಂಗಳೂರಿಗೆ ಕರ್ಕೊಂಡು ಹೋದ್ವಿ. ನಿನ್ನೆ ಮಂಗಳೂರು ಸಾಧಾರಣ ಒಂದು 10 ಗಂಟೆಗೆ ಡೆತ್ ಆಗಿದೆ ಅಂತ ಮಾಹಿತಿ ಇದೆ. ಮಟ್ಟತನದಲ್ಲಿ ಇರುವ ಒಂದು ಮದುವೆ ಆಗುವಾಗಲೂ ಹಾಗೆ ಕುಟುಂಬಸ್ಥರು ಊರಿನವರೆಲ್ಲ ಸೇರಿಕೊಂಡು ಅವಳಿಗೆ ಮದುವೆ ಮಾಡಿದ್ದು. ಮದುವೆ ಮಾಡಿ 1.5 ವರ್ಷಕ್ಕೆ ಹೀಗೆ ಆಗಿದೆ. 1 ವರ್ಷ ಏನೋ ಸರಿಯಾಗಿದ್ರು, ಮತ್ತೆ ಗಲಾಟೆ ಆಗ್ತಿತ್ತು, ಆಗಾಗ ಗಲಾಟೆ ಆಗ್ತಿತ್ತು. ಆದರೂ ಸಂಬಂಧಿಕರೆಲ್ಲ ಬುದ್ಧಿಮಾತು ಹೇಳಿ ಅವನು ಇಲ್ಲೇ ಇರ್ತಿದ್ದ. ಅವನು ಕೂಡ ಇಲ್ಲೇ ಬಂದಿರುತ್ತಿದ್ದು. ಆಗಾಗ ಜಗಳ ಆಗ್ತಿತ್ತು. ನಿನ್ನೆ ಅದೇ ಸಂಜೆ ಜಗಳ ಆಗಿ ಹೀಗೆ ಆಗಿದೆ.
ಬಜ್ಪೇದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಡು ಆರ್ಟಿಪಿಸಿಆರ್ ಸಾಧನ ವ್ಯವಸ್ಥೆ ಮಲ್ತಿನಿಡ್ದಾವ್ರ ಬುಧವಾರದ್ದು ಕುಡ್ಲಾ ಯುಎಇ ನಡುಟು ವಿಮಾನ ಸಂಚಾರ ಶುರುವಾತನ ವಿಮಾನ ಸಂಚಾರ ಮಲ್ಪು ನೀಡಿದು 6 ಗಂಟೆ ದುಂಬು ಪ್ರತಿಯೊರಿಲ ವಿಮಾನ ನಿಲ್ದಾಣಡು ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ದೆತನೊಡೊಂದು ವಿಮಾನ ನಿಲ್ದಾಣದ ಅಧಿಕಾರಿಗಳು ತೆರಿಪಾದರು. ಬಜ್ಪೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಡು ಆರ್ಟಿಪಿಸಿಆರ್ ಸಾಧನ ವ್ಯವಸ್ಥೆ ಮಲ್ತಿನಿಡ್ದಾವ್ರ ಬುಧವಾರದ್ದು ಕುಡ್ಲಾ ಯುಎಇ ನಡುಟು ವಿಮಾನ ಸಂಚಾರ ಶುರುವಾತನಂದು ಏರ್ಪೋರ್ಟ್ ಅಧಿಕಾರಿಗಳು ತೆರಿಪಾದರು. ಯುಎಇ ನಾಗರಿಕ ವಿಮಾನ ಪ್ರಾಧಿಕಾರ ಕುಡ್ಲಡ್ದು ವಿಮಾನ ಸಂಚಾರಗೂ ಒಪ್ಪಿಗೆ ಕೊರ್ನ ಕೂಡಲೇ ಬಜ್ಪೆ ವಿಮಾನ ನಿಲ್ದಾಣಡು ಆರ್ಟಿಪಿಸಿಆರ್ ಸಾಧನ ಸೇರ್ಸಾವನ ಕಾರ್ಯ ಶುರು ಮಲ್ತದಿತ್ತಂಡ ಅನಿವಾಸಿ ಕನ್ನಡಿಗರಿಗೆ ಒಂದಿತ್ತಿನ ಸಮಸ್ಯೆ ಪರಿಹಾರ ಆಯ್ನಂಚ ಆತಂಡ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬುಕ್ಕಿಂಗ್ ಶುರುವಾದಿತ್ತದು ಅನಿವಾಸಿ ಕನ್ನಡಿಗರು ಉಮೇದುಡುಲ್ಲೇರು. ಕುಡ್ಲದ ಜನಕಲಿನ ಪಾಕದಿನತ ಒತ್ತಾಯ ಹಿಡಿದವರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಬಜ್ಪೆ ವಿಮಾನ ನಿಲ್ದಾಣಡು ಆರ್ಟಿಪಿಸಿಆರ್ ವ್ಯವಸ್ಥೆ ಶುರು ಮಲ್ತದಿತ್ತೇರು. ಇತ್ತೆ ಈ ವ್ಯವಸ್ಥೆ ದೂರದ ಯುಎಇಗೂ ಕೆಲಸಕ್ಕೆ ಪೋಪನಕ್ಲಿಗ್ಲ ವರದಾನ ಆತಂಡ. ಆಗಸ್ಟ್ 17 ಸುರುತ್ತ ವಿಮಾನ ಕುಡ್ಲಡ್ದು ಪಿದಾಡ್ದು ತಿರುವನಂತಪುರ ಅದು ದುಬೈಗೆ ಪೋಯರುಂಡು. 14 ಅಬುದಾಬಿ 20 ಕುಡ್ಲಡ್ದು ಸೀದಾ ದುಬೈಗೆ ವಿಮಾನ ಸಂಚಾರ ಸೇವೆ ಒದಗುಂಡು. ಅಪೋಲೋ ಡಯಾಗ್ನೋಸ್ಟಿಕ್ ಜೊತೆ ಸೇರಿಕೆಡು ವಿಮಾನ ನಿಲ್ದಾಣ ಆರ್ಟಿಪಿಸಿಆರ್ ವ್ಯವಸ್ಥೆ ಶುರು ಮಲ್ತದಿತ್ತದು ಇಂಚಿಪ್ಪ ಯುಎಇ ಸರ್ಕಾರದ ಆರೋಗ್ಯ ಅಗತ್ಯಲಿನ ಪ್ರಕಾರ ಪ್ರತಿಯೊರಿಲ ವಿಮಾನದ ಉಲೈ ಸೇರುನ 6 ಗಂಟೆ ಹಿಡಿದು ದುಂಬು ವಿಮಾನ ನಿಲ್ದಾಣಡು ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ದೆತನುಡು. ಜವಣ ಜವಂದಿ ಕೆಲಸದಂತೆ ಪೋಡಿಪೆರಬಲ್ಲಿ ಅಕ್ಲಿಗೆ ಬೇಲೆದ ಅವಕಾಶ ಮಲ್ತು ಕೊರಿಯರೆ ಬುಡಂದೆ ಪ್ರಯತ್ನ ಮಲ್ಪುಣುಂದು ಕೇಂದ್ರ ಮಂತ್ರಿ ರಾಜೀವ ಚಂದ್ರಶೇಖರ್ ಪಂತೆರ ಕೇಂದ್ರ ಮಂತ್ರಿಯರನ್ನು ದೇಶ ರಾಜ್ಯ ಜಿಲ್ಲೆಲೆಗೂ ಪೊಲಬು ಮಲ್ಪಾದು ಕೊರ್ಪುನ ಕೇಂದ್ರದ ಜನಾಶೀರ್ವಾದ ಯಾತ್ರೆಡು ಸಾರಥ್ಯ ವಹಿಸಿದು ಕುಡ್ಲಗು ಬತ್ತಿನ ಮಂತ್ರಿಯರು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರಿಯರು. ಕೇಂದ್ರ ಮಂತ್ರಿಮಂಡಲದ ಜನಾಶೀರ್ವಾದ ಯಾತ್ರೆದ ದುಂಬಾಳ್ತೆ ವಹಿಸಿದು ಕುಡ್ಲಗು ಬತ್ತಿನ ಕೇಂದ್ರ ಮಂತ್ರಿ ರಾಜೀವ ಚಂದ್ರಶೇಖರ್ ಸುದ್ದಿ ಮಾಧ್ಯಮದೊಟ್ಟಿಗೂ ಪಾತಿರಿಯರು. ಜವಣ ಜವಂದಿ ಕೆಲಸದಂತೆ ಪೋಡಿಪೆರಬಲ್ಲಿ ಅಕ್ಲಿಗೂ ಬೇಲೆದ ಅವಕಾಶ ಮಲ್ತು ಕೊರಿಯರೆ ಬುಡಂದೆ ಪ್ರಯತ್ನ ಮಲ್ಪುಂಡು ಮಣಿಪಾಲುಡು ತಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ಕಲ್ತದೆ ಅಂಚಾದ ಇಂಕ್ ಮುಲ್ಪದ ಎಡ್ಡೆ ಸಂಬಂಧ ಉಂಡು ಆ ಭಾಗಗೂ ಇಡೀ ಸಾಯ ಕೊರ್ಪುನವು ಎನ್ನ ಕರ್ತವ್ಯ. ನಳಿನ್ ಕುಮಾರ್ ಕಟೀಲ್ ಜಿಲ್ಲೆಗೂ ಒಂಜಿ ಐಟಿ ಪಾರ್ಕ್ ಕೇಂದಿರು ಆ ಬಗೆಟ್ಟು ಎನ್ನಡದಾಪನ ಮಾತ ಪ್ರಯತ್ನಲ ಮಲ್ಪು ಎನ್ ಪಂಡಿರೋ. ಐಟಿ ತಂತ್ರಜ್ಞಾನದ ಅಭಿವೃದ್ಧಿ ಈ ದೇಶದ ಬಾರಿ ಮಲ್ಲ ಭವಿಷ್ಯ. ಕೊರೋನಡ್ದು ಬೊಕ್ಕ ಭಾರತಡು ತಂತ್ರಜ್ಞಾನ ನನಲಾತ್ ಅಭಿವೃದ್ಧಿ ಆವಡು. ಕೊರೋನಡ್ದು ದುಂಬು ನರೇಂದ್ರ ಮೋದಿ ಭಾರತ್ ನೆಟ್ ಯೋಜನೆಗೂ ಚಾಲನೆ ಕೊರ್ದಿತ್ತೇರೋ. ಅವಿನು ನನಲಾತ್ ಎಡ್ಡೆ ರೀತಿಡು ಜನಕ್ಲಿಗ ಮುಟ್ಟವನ ಜವಾಬ್ದಾರಿ ನಮ್ಮ ಮಿತ್ತುಂಡು. ಐತ ಒಟ್ಟುಗೂ 5,000 ಹಳ್ಳಿಲೆಗ್ ಇಂಟರ್ನೆಟ್ ಎತ್ತವನ ಯೋಜನೆ ಪಾಡ್ದಂದು ಮಂತ್ರಿ ರಾಜೀವ್ ಚಂದ್ರಶೇಖರ್ ಪಂಡಿರೋ. ಬೇರೆ ಒಂದು ಇಶ್ಯೂ ಐಟಿ ಮಿನಿಸ್ಟ್ರೀಸ್ ಆಲ್ ಮಿನಿಸ್ಟ್ರೀಸ್ ಮಸ್ಟ್ ಬಿ ಡಿಜಿಟಲೈಸ್ಡ್. ಅದೊಂದು ತುಂಬ ಅದು ಭಾಳ ಒಂದು ಗುಡ್ ಸಜೆಷನ್. ಯಾಕೆಂದರೆ ಆ್ಯಸ್ ಪಾರ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜೀಸ್ ಮಿಷನ್ ಅವ್ರದ್ದು ಟೆಕ್ನಾಲಜಿ ವಿಷನ್ ಇಸ್ ವೆರಿ ಕ್ಲಿಯರ್. ಟೆಕ್ನಾಲಜಿ ಈಸ್ ಇಂಪಾರ್ಟೆಂಟ್ ಓನ್ಲಿ ಇಫ್ ಇಟ್ helps improve a citizen's life or help transform the citizen life. And to help transform a citizen life, the corollary is that ministries and government must be digitalized. Yakendre that is the way to reduce the gap between government and individual. So that is underway. ತಮ್ಮ ಪ್ರಕಾರ ಅದು ಪೇಸ್ ಸ್ವಲ್ಪ ಆಕ್ಸಲರೇಟ್ ಮಾಡಬೇಕು. ಅದು ಐ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ದಟ್. ಮನಸ್ಸಿತ್ತಂಡ ಮಾರ್ಗಾಂದು ತೆರಿನಕ್ಕಲು ಪಂತೆರ ಕಜವು ಹೇಸಿಗೆ ಮಾತ ದಕ್ಕೊಂದು ಹಾಳು ಮಲ್ತೊಂದಿತ್ತಿನ ಮಾರ್ಗದ ರಡ್ಡು ಮೀಟ್ಲ ನಿರ್ಮಲ ಮಲ್ತೊಂದು ಪೊರ್ಲು ಮಲ್ಪುನ ಬೇಲೆನು ಪಚ್ಚನಾಡಿ ಪದ್ದರ್ಮನೆ ವಾರ್ಡದ ಕಾರ್ಪೊರೇಟರ್ ಸಂಗೀತ ಆರ್ ನಾಯಕ್ ಮಲ್ತಿದೇರ. ಪೂತೋಟ ಪಟ್ಟಾಂಗದ ಕಟ್ಟೆ ಸೆಲ್ಫಿ ಸ್ಪಾಟ್ ಇಂಚ ಮಾತ ಎಡ್ಡೆ ಮನಸ್ತ ಊರ್ದಕ್ಲಿನ ಸಾಯುಡು ಮಲ್ಪಾದ ಸಂಗೀತ ನಾಯಕ್ ಸಾಮಾಜಿಕ ಕಾಳಜಿ ತೋಜಾದೆರ. ಸಾರ್ವಜನಿಕರು ಕಜವು ಹೇಸಿಗೆ ಮಾತ ದಕ್ಕೊಂದು ವಾಸನೆ ಬೀರೊಂದಿತ್ತಿನ ಕೆಲವು ಜಾಗೆಲು ಇತ್ತೆ ಪೊರ್ಲು ನಿರ್ಮಲಾತ ಸೆಲ್ಫಿ ಸ್ಪಾಟ್ ಆದು ಬದಲಾತ. ಕುಡ್ಲಾ ಪಚ್ಚನಾಡಿ ವಾರ್ಡ್ದ ಕಾರ್ಪೊರೇಟರ್ ಸಂಗೀತ ಆರ್ ನಾಯಕರ್ನ ಇಚ್ಛಾಶಕ್ತಿ ಪ್ರದರ್ಶನ ಬೊಕ್ಕ ಸಾರ್ವಜನಿಕರ್ನ ಸಾಯೋಡು ಮಾರ್ಗದ ರಡ್ಡು ಕಡಿಟ್ಲ ನಿರ್ಮಲಾತನ. ಮಾರ್ಗದ ರಡ್ಡು ಕಡಿಟ್ಲ ಕಜವು ಹೇಸಿಗೆ ದಕ್ಕೊಂದಿತ್ತಿನಕ್ಲೆಗ್ ಸೋಜಿಗಾತನ. ಅಂಚಿನಕ್ಲೆ ಆ ಜಾಗೆಲಿಡು ಸೆಲ್ಫಿ ದೆಪ್ಪುನಂಚ ಅದು ಪೋತುಂಡು.
ನಮ್ರ ಪದ್ದೂರ್ ಮೇತ ಪಚ್ಚನಾಡಿ ವಾರ್ಡ್ ಕಾರ್ಪೊರೇಟರ್ ಸಂಗೀತಾ ಆರ್ ನಾಯಕೇರ್ನ ವಾರ್ಡ್ ಸುತ್ತದ ಸಂತೋಷ ನಗರ ಕೇಂದ್ರ ಗೊಪ್ಪುದ ಮೈದಾನ ಕೈತಲ್ ಆರ್ಟಿಒ ಟೆಸ್ಟ್ ಯಾರ್ಡ್ ಸಂಪರ್ಕದ ಮುಖ್ಯ ಮಾರ್ಗ ಬರಿತ ಕಾರ್ನರ್ಡ್ ಜಾಗೆ ಇತ್ತದು ಅವಿನ ಸರಿಯಾದ ಗಳಸದು ಪೊರ್ಲು ಮಲ್ತದಂಡ ಹೂತೋಟ ಬೊಕ್ಕ ಬಟ್ಟಂಗದ ಕಟ್ಟೆ ಮಾತಿರ್ನಲ ಮನಸ್ಸಿಗೆಂದದಂಡ ಪದಂಗಡಿ ಹಿಡ್ದು ಭಟ್ರ ಕುಮೇರ್ ಹಾಲ್ದೋಟ ಸಂಪರ್ಕದ ಕೂಡು ಮಾರ್ಗ ಕಾರ್ನರ್ ಕೈತಲ್ ಉಪ್ಪುನ ಜಾಗಿಡು ಪಂತಿ ಬುಲೆದು ಇಲ್ಲಲ್ದ ಕಜವು ಹಾಳು ವಸ್ತುಲಿನ ದಕ್ಕದು ವಾಸನೆ ಬೀರ್ದು ಪರಿಸರ ಹಾಳ ಅಪ್ಪನಿನ ತಡಪೆರೆ ಅಲ್ತ ಎಸ್ಪಿಎನ್ ಗ್ರೂಪ್ ಜತೆ ಸೇರಿಗೆಡು ಪೊರ್ಲದ ಸೆಲ್ಫಿ ಜಾಗೆ ಕಟ್ಟದಂಡ ಅಲ್ಪ ಇಂಟರ್ಲಾಕ್ ಪಾಡ್ದು ಬಣ್ಣ ಕೊರ್ದು ಪರಿಸರ ಕಾಳಜಿದ ಫ್ಲೆಕ್ಸ್ ಪಾಡ್ಪಾದು ಸ್ವಚ್ಛ ಭಾರತಗೂ ಸರಿಯಾದ ವಾಯು ವಿಹಾರ ಕೇಂದ್ರ ಮಲ್ತದು ಉದಿಪನಾತನ ಮಹಾನಗರ ಪಾಲಿಕೆ ಸದಸ್ಯರು ಸಂಗೀತಾ ಆರ್ ನಾಯಕರ್ನ ಸಾಮಾಜಿಕ ಕಾಳಜಿಗೆ ಜನಕುಲು ಸೊಲ್ಮೆ ಸಂದಾದಿರೋ ಅದು ಹೇಗೆ ಆಗ್ತದೆ ಅಂತ ಹೇಳಿದರೆ ಒಮ್ಮೆ ಮಾಡೋದು ಅಲ್ಲೇ ಬಿಟ್ಟು ಬಿಡುವುದು ಅಂತ ಇದೆ. ಆದರೆ ಪಚ್ಚನಾಡಿ ವಾರ್ಡಿನ ಪುಣ್ಯವೋ ಏನು, ಇಲ್ಲಿ ಒಂದು 2-3 ತಂಡ ಇದೆ. ಉದಾಹರಣೆಗೆ ಭಟ್ರ ಕುಮೇರು ಪದವಿನಂಗಡಿ ಪರಿಸರಕ್ಕೆ ಅಂತ ಬಂದಾಗ SPN ಅನ್ನೋ ಒಂದು ತಂಡ. ಈ ತಂಡ ಈ ಹಿಂದೆ ಈ ಪ್ರಕೃತಿಗೆ ಒಂದು ಒಳಿತನ್ನು ಮಾಡುವಂತಹ ಕೆಲಸ ಕಾರ್ಯಗಳು ಅಂದರೆ ಹಿಂಗು ಗುಂಡಿಗಳನ್ನು ಮಾಡುವಂಥದ್ದು ಮತ್ತು ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ತನಕ ಮನೆ ಮನೆ ವೃಕ್ಷ ಅನ್ನೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಮಾಡ್ತಾ ಬಂದಿದ್ದಾರೆ. ಹಾಗಿರುವಾಗ ನಾವಿವತ್ತು ಮಾಡಿಬಿಟ್ರು, ನಾನು ಮುಂದೆ ಇದ್ದರೂ ಇಲ್ಲದಿದ್ದರೂ ಈ SPN ಅನ್ನೋ ತಂಡ ಇದನ್ನು ನಿರ್ವಹಣೆ ಮಾಡ್ತದೆ ಅಂತ ಖಂಡಿತವಾಗಿ ನಾನು ಹೇಳ್ತೇನೆ. ಹಾಗೆ ಸ್ವಚ್ಛ ಸಂತೋಷ್ ನಗರ ಅನ್ನೋ ಆ ತಂಡ ಏನಿದೆ, ಅವರು ಅಷ್ಟೇ ಮೋದಿಜಿ ಅವರ ಸ್ವಚ್ಛ ಭಾರತ್ ಪರಿಕಲ್ಪನೆ ಅಡಿಯಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಸುತ್ತಮುತ್ತಲಲ್ಲಿ ಗಿಡ ನೆಡುವಂಥದ್ದು, ಹುಲ್ಲುವನ್ನು ಕೀಳುವಂಥದ್ದು ಮತ್ತು ಕಸವನ್ನು ಹೆಕ್ಕುವಂಥ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಅಲ್ಲಿ ಮಾಡುವಂಥ ಸೆಲ್ಫಿ ಸ್ಪಾಟ್ ಏನು ಮಾಡಿದ್ದೇವೆ ಅದು ಅವರದೇ ಬೇಡಿಕೆ ಆಗಿತ್ತು. ಹಾಗಿರುವಾಗ ಅವರು ಖಂಡಿತವಾಗಿ ಮುಂದಿನ ದಿನ ಅದನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ ಅನ್ನೋ ಭರವಸೆ ನನಗೆ ಖಂಡಿತವಾಗಿಯೂ ಇದೆ. ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಕಸದ ವಿಲೇವಾರಿ ಮಾಡ್ತಾ ಇದ್ದಾರೆ. ಹಾಗೆ ಅನವಶ್ಯಕವಾಗಿ ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ಅಥವಾ ನಮ್ಮ ಪ್ರದೇಶಗಳಲ್ಲಿ ಅನವಶ್ಯಕವಾಗಿ ನೀರಿನ ಪೋಲಾಗುವುದು, ಇದನ್ನು ತಡೆಗಟ್ಟಬಹುದು. ಅದೇ ರೀತಿ ವಿದ್ಯುತ್ ಶಕ್ತಿಯನ್ನು ನಾವು ಪೋಲಾಗುವುದನ್ನು ತಡೆಗಟ್ಟಬಹುದು. ಆಮೇಲೆ ನಮ್ಮ ಒಳ್ಳೆಯ ಸಮಾಜಕ್ಕೆ ಮನೆಗೊಂದು ಗಿಡ ನೆಟ್ಟು ಸಮಾಜಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಆಮ್ಲಜನಕದ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು. ಇದೇ ರೀತಿ ನಾವು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದಾಗ ಮುಂದಿನ ಸಮಾಜಕ್ಕೆ ನಾವು ಒಳ್ಳೆಯ ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡ್ಬೋದು, ಸ್ವಚ್ಛ ಆರೋಗ್ಯವನ್ನು ಕೊಡ್ಬೋದು ಅನ್ನುವಂತಹ ಕಿವಿ ಮಾತನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀವಿ. ಸೌದಿ ಅರೇಬಿಯಾದ ಜೈಲಡಿತ್ತಿನ ಕೋಟೇಶ್ವರ ಗೋಪಾಡಿ ಗ್ರಾಮದ ಹರೀಶ್ ಬಂಗೇರರೆಗೂ ಬಿಡುಗಡೆ ಆದ ಉದಾರ ಕಾಂಡೆ ಬೆಂಗಳೂರಿಗೆ ಬೈದೇರು. ಹರೀಶ್ ಬಂಗೇರ ಪುದರಡು ನಕಲಿ ಫೇಸ್ಬುಕ್ ಅಕೌಂಟ್ ಮಲ್ತದು ಮಕ್ಕಾ ಬೊಕ್ಕ ಸೌದಿ ಅರೇಬಿಯಾದ ದೊರೆಕ್ ಅಪಮಾನ ಮಲ್ತದು ಬರೆದು ಪಾಡ್ದಿನ ದೂರುಡು 6 ಕರೀನಾ 1.5 ವರ್ಷದಿಂದ ಸೌದಿಡು ಜೈಲಡಿತ್ತೇರು. ಫೇಸ್ಬುಕ್ ಮೆಕ್ಕಾ ಬೊಕ್ಕ ಸೌದಿ ಅರೇಬಿಯಾ ದೊರೆ ಬಗೆಟ್ ಬೊಡ್ಚಾಂದಿನ ಬರೆದು ಪಾಡ್ದಿನ ದೂರುದ ಮಿತ್ ಸೌದಿದ ಜೈಲಡಿತ್ತಿನ ಕೋಟೇಶ್ವರದ ಹರೀಶ್ ಬಂಗೇರ 1 ವರ್ಷ 7 ತಿಂಗಳು ಜೈಲಡಿತದು ಬಿಡುಗಡೆ ಆದ ಬುಧಾರ ಕಾಂಡೆ ಬೆಂಗಳೂರಿಗೆ ಬೈದೇರು. ಗೋಪಾಡಿ ಗ್ರಾಮದ ಹರೀಶ್ ಬಂಗೇರ ಪುದರಡು ಫೇಸ್ಬುಕ್ ನಕಲಿ ಅಕೌಂಟ್ ಮಲ್ತದು ಸೌದಿ ಅರೇಬಿಯಾ ದೊರೆಕ್ ಅಪಮಾನ ಮಲ್ತದು ಬರೆದು ಪಾಡ್ದಿತ್ತಂಡ ಅಂಚಾದು ಹರೀಶರೇನು ಬಂಧನ ಮಲ್ತದು ಜೈಲಿಗೆ ಪಾಡ್ದಿತ್ತೇರು. ಹರೀಶ್ ಬಂಗೇರೇರ್ನ ಬುಡಿದಿ ಈ ಬಗೆಟ್ ತನಿಖೆಗೆ ಒತ್ತಾಯ ಮಲ್ತದು ಜಿಲ್ಲಾ ಸೈಬರ್ ಅಪರಾಧ ವಿಭಾಗ ತನಿಖೆ ಮಲ್ತದು ಬೆದ್ರದ ಇರುವೇರ್ ಆರೋಪಿಲಿನು ಪತದಿತ್ತಂಡ ಹರೀಶ್ ಬಂಗೇರ ಕುಟುಂಬದ ದೋಸ್ತಿ ಲೋಕೇಶ್ ಅಂಕದ ಕಟ್ಟೆ ಸಮಮನಸ್ತಕ್ಲಿನ ಒಟ್ಟು ಸೇರಾದ ಬುಡುಗಡೆಗೆ ಭಾರಿ ಪ್ರಯತ್ನ ನಡಪಾದಿರೋ. ಸಾಮಾಜಿಕ ಕಾರ್ಯಕರ್ತರು ರವೀಂದ್ರನಾಥ ಶಾನ್ಭೋ, ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ, ಮಾಜಿ ಮಂತ್ರಿ ಜಯಪ್ರಕಾಶ್ ಹೆಗ್ಡೆ, ಶಾಸಕರು ಹಾಲಾಡಿ ಶ್ರೀನಿವಾಸ ಶೆಟ್ಟಿ, ಹಿರಿಯ ಪೊಲೀಸ್ ಅಧಿಕಾರಿ ಕಮಲ್ ಪಂತ್ ಮುಕುಲ್ಮಾತ ಹರೀಶ್ ಬಂಗೇರ ಬುಡುಗಡೆಗೆ ರಾಜ್ಯ
ಬೊಕ್ಕ ಕೇಂದ್ರ ಸರ್ಕಾರದ ಗುಮನೊಗು ಕನ್ನತಿರ ಅಕೇರಿಗ್ ಹರೀಶ್ ಬಂಗೇರ ಬುಡುಗಡೆ ಆದ್ ಪೀರಾ ಕುಟುಂಬದ ಕ್ಲೀನ್ ಸೇರುನಂಚ ಆತಂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರಿಗ್ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ ಬೈದನ. ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದ ಅರೆನ ಸಾಧನೆಗೆ ಸಂದಿನ ಈ ಪ್ರಶಸ್ತಿನ ಬುಧವಾರ ಬೆಂಗಳೂರದ ರವೀಂದ್ರ ಕಲಾಕ್ಷೇತ್ರಡು ನಡೆತಿನ ಕಾರ್ಯಕ್ರಮಟ್ಟು ಹೆಗಡೆರು ದೆತ್ತೊಂಡಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರು ಧಾರ್ಮಿಕ ಸಾಮಾಜಿಕ ಬೊಕ್ಕ ಸಾಂಸ್ಕೃತಿಕ ರಂಗೋಡು ಸಂದಾಯಿನ ಮಾಮಲ್ಲ ಸೇವಿನ ಗುರ್ತ ಮಲ್ತದು ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ ಕೊರೊಂದುಂಡೊಂದು ಇಲಾಖೆದ ನಿರ್ದೇಶಕರು ತೆರಿಪಾದಿರ. 2013-2020 ಸಾಲದ ವರ್ಷದ ಬೇತೆ ಬೇತೆ ಪ್ರಶಸ್ತಿಲೆಗ್ ಸಂದಿನ ಸಾಧಕರಿಗ್ ಬುಧವಾರ ಬಯ್ಯಗ್ ಬೆಂಗಳೂರದ ರವೀಂದ್ರ ಕಲಾಕ್ಷೇತ್ರಡು ನಡೆತಿನ ಕಾರ್ಯಕ್ರಮಟ್ಟು ಪ್ರಶಸ್ತಿಲಿನ ಕೊರ್ದು ಮರ್ಯಾದೆ ಮಲ್ತಿರ. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಮಂತ್ರಿ ಬಿ ಸುನಿಲ್ ಕುಮಾರ್ ಬೊಕ್ಕ ಬಿನ್ನೆರು ಪಾಲ್ದೆತೊಂಡಿರು. ಪೂವಜಿ ಪನ್ಪನಪುರಿ ಆತು ಉಪದ್ರದ ಹತ್ತು ಅಂಡ ಅವೆಟ ಆಫ್ರಿಕನ್ ಬಸವನ ಹುಳು ಪನ್ಪನ ಪೊಸ ಪೂವಜಿಲು ರೈತರ್ನ ಕೃಷಿಕ್ ಭಾರಿ ಉಪದ್ರ ಕೊರೊಂದುಲ್ಲ. ಕರಿನ ವರ್ಷ ಬೆಳ್ತಂಗಡಿದ ಉರುವಾಳ್ ಗ್ರಾಮಡು ಸುಮಾರು 100 ಎಕರೆ ಜಾಗಿಲಿಡು ಇಂದೆತ್ತ ಉಪದ್ರ ಇತ್ತಂಡ. ಇತ್ತೆ ಕುಡ್ಲ ಬಲ್ಮಠ ಪರಿಸರಡು ಆಫ್ರಿಕನ್ ಪೂವಜಿದ ಉಪದ್ರ ತೋಜಿತಂಡ. ಇತ್ತೆ ಆ ಬಗೆಟ್ ಒಂಜಿ ವರದಿ. ಬಜ್ಜಿಗ್ ಬಿಲಿ ಇರ್ನಿಡ್ದವ್ರ ರೈತರ್ನ ಮೋನಿಡ್ ತೆಲಿಕೆ ಖುಷಿ ಮೂಡುನ ಪೊತ್ತುಡೆ ಕೆಲವು ಕಡೆಟ್ ಆಫ್ರಿಕನ್ ಬಸವನ ಹುಳ ಪೂವಜಿ ಉಪದ್ರ ತೋಚಿದಿಲ್ಲ. ಕರಿನ ವರ್ಷ ಬೆಳ್ತಂಗಡಿಡ್ ಉರುವಾಲ್ ಗ್ರಾಮದ 100 ಎಕರೆ ಜಾಗಿಡ್ ಆಫ್ರಿಕನ್ ಪೂವಜಿ ಪುರಿತ ಉಪದ್ರ ಇತ್ತಿಲ್ಲ. ಕಾಸರಗೋಡು ಸೇರಿದ ಅಲಂಕಾರ್ ಸವಣೂರು ಕೊಯ್ಲಾ ಗ್ರಾಮದ ಕೃಷಿಕರಿಗ್ ಬಾರಿ ಕಷ್ಟ ನಷ್ಟ ಆದಿತ್ತಂಡ. ಇತ್ತೆ ಕುಡ್ಲಡ್ ಬಲ್ಮಠ ಶಾಂತಿನಿಕೇತನ ಪರಿಸರಡು ರಾಶಿ ರಾಶಿ ಆಫ್ರಿಕನ್ ಪೂವಜಿ ಪುರಿ ತೋಜಿದ್ ಪೋಡಿಗೆಗ್ ಕಾರಣ ಆತಂಡ. ಇದಕ್ಕೆ ಜಾಯಿಂಟ್ ಆಫ್ರಿಕನ್ ಲ್ಯಾಂಡ್ ಸ್ನೇಲ್ ಹೇಳ್ತಾರೆ. ಇದು ಆ್ಯಕ್ಚುಲಿ ಒರಿಜಿನಲಿ ಆಫ್ರಿಕನ್ನಲ್ಲಿ ಬಂದದ್ದು. ಇನ್ವೇಸಿವ್ ಸ್ಪೀಷೀಸ್ ಹೇಳ್ತಾರೆ ಅದಕ್ಕೆ. ಅದು ತುಂಬ ಬೇಗ ಬ್ರೀಡ್ ಆಗ್ತದೆ ಇನ್ ಥೌಸಂಡ್ಸ್ ಅಟ್ ಎ ಟೈಮ್. ಈಗ ಈ ವರ್ಷ ಇಲ್ಲಿ ಬಲ್ಮಠದಲ್ಲಿ ನಮ್ಮದು ಬಲ್ಮಠ ಮೈದಾನ ಹತ್ತಿರ ಕಂಪೌಂಡ್ ವಾಲ್ಸ್ ಮೇಲೆ ಎಲ್ಲ ಇದೆ, ಸ್ಪ್ರೆಡ್ ಆಗಿದೆ ಇನ್ ಹಂಡ್ರೆಡ್ಸ್. ಕೇರಳದಲ್ಲಿ ರೀಸೆಂಟ್ ನ್ಯೂಸ್ ರಿಪೋರ್ಟ್ಸಲ್ಲಿ ಅಲ್ಲಿ ಸಹ ವೆರಿ ಬ್ಯಾಡ್ ಇನ್ಫೆಸ್ಟೇಷನ್ ಉಂಟು. ಇದು ನಾರ್ಮಲಿ ಎಲ್ಲ ಥರದ ಪ್ಲ್ಯಾಂಟ್ಸನ್ನು ಡಿಸ್ಟ್ರಾಯ್ ಮಾಡ್ತದೆ. ವರ್ಲ್ಡಲ್ಲಿ ಒನ್ ಆಫ್ ದ ಟಾಪ್ 100 ಇನ್ವೇಸಿವ್ ಸ್ಪೀಷೀಸ್ ಹೇಳ್ತಾರೆ ಅದಕ್ಕೆ. ಅದು ಡಿಸೀಸ್ ಕ್ಯಾರಿಯರ್ಸ್, ಸೊ ತಿನ್ನಲಿಕ್ಕೆ ಸಹ ಆಗೋದಿಲ್ಲ ಅದನ್ನು. ಇದು ಈಗ ಫಸ್ಟ್ ಟೈಮ್ ಅಲ್ಲ, ಮುಂಚೆ ಸಹ ಬಂದಿದೆ. ಆದರೆ ಎಗ್ಸ್ ಸಾಯಿಲಲ್ಲಿ ಇರ್ತದೆ, ಮಳೆ ಬಂದಾಗ ಪುನಃ ಹ್ಯಾಚ್ ಔಟ್ ಆಗಿ ಬರ್ತದೆ. ಕೃಷಿ ಮಾತ್ರ ಒಂದು ನರಮಾಣ್ಯ ಆರೋಗ್ಯದ ಮಿತ್ತಲ ಪರಿಣಾಮ ಬೀರುಂಡು. ಬಾರಿ ಕಮ್ಮಿ ತಿನ್ನೋಕ್ಲಿಡು ಬಾರಿ ಹೆಚ್ಚ ಸಂತಾನ ಉತ್ಪತ್ತಿ ಮಲ್ಪನ ಸಾಮರ್ಥ್ಯ ಹಿಂದೆಕೊಂಡು ಒಂದು 520 ಸೆಂಟಿಮೀಟರ್ ಉದ್ದ ಉಪ್ಪುಂಡು. ಮರಿಯಾಲಡು ಒಂಜಿ ಪುರಿ 500 ತಾತು ತೆತ್ತಿದಿಪ್ಪುಂಡು. ವರ್ಷ ಇಡೀ ತೋಜುನ ಈ ಬಸವನ ಪುರಿ 510 ವರ್ಷ ಬದುಕುಂಡು. ಮರಿಯಾಲಡು ಬಸತ ಜಾಗೆ ಇಲ್ಲಲ್ದ ಬರೆಗೋಡೆ, ರಬ್ಬರ್, ತಾರೆ ತೋಟ, ತಾರೆದ ಮುದೆಲು, ರಾಶಿಪಾಡ್ನ ಮರದ ಪುಡಿ ಇಂಚ ಅವಲವಲು ಸೇರೊಂದು ಕೃಷಿ ದೈಕ್ಲಿನ ಎಸಳು ಮಾತ ತಿನ್ಕೊಂಡು. ನೆಮೋಟಾಡ್ ಪನ್ಪುನ ಪ್ಯಾರಸೈಟ್ ಕೊನುಪುನ ಆಫ್ರಿಕನ್ ಪೂವಜಿಲು ಚರ್ಮಸೀಕ ಪರಡುವಾಂದ್ ಪನ್ಪೆರು ಈ ಬಗೆಟ್ ಇದೇನ ತೆರಿನಗಳು. ಅದು ಎಲ್ಲಿ ಸರ್ ಮೋಸ್ಟ್ಲಿ ರಾಟಿಂಗ್ ವೆಜಿಟೇಷನ್, ಅಂದರೆ ಕೊಳ್ತು ಹೋಗುವ ಎಲೆ ಅದ್ರ ಬಂದ್ಯದಲ್ಲಿ ಇರ್ತದೆ ಜಾಸ್ತಿ. ಮತ್ತು ಅದರ ಎಗ್ಸ್ ಚಿಕ್ಕದಿದ್ದರಿಂದ ಎನಿವೇ ಸ್ಪ್ರೆಡ್ ಆಗ್ಬೋದು. ಮೇ ಬಿ ನಿಮ್ಮ ಶೂಸಲ್ಲಿ, ಮೇ ಬಿ ಆ್ಯನಿಮಲ್ ಪಾಸ್, ಹೇಳಲಿಕ್ಕಾಗೋದಿಲ್ಲ. ತುಂಬ ಹಾನಿ ಉಂಟು. ಅಂದರೆ ಎನಿ ಟೈಪ್ ಆಫ್ ಪ್ಲ್ಯಾಂಟ್ಸನ್ನು ಡಿಸ್ಟ್ರಾಯ್ ಮಾಡ್ತದೆ ಅದು. ಫುಡ್ ಕ್ರಾಪ್ಸ್, ನಿಮ್ಮ ಗಾರ್ಡನ್ ಪ್ಲ್ಯಾಂಟ್ಸ್ ಎಲ್ಲ ಡಿಸ್ಟ್ರಾಯ್ ಮಾಡ್ತದೆ. ಬೇರೆ ಸಮಸ್ಯೆ ಏನಂದರೆ ಅದೇ ಡಿಸೀಸ್ ಕ್ಯಾರಿಯರ್. ಸೊ ಅದನ್ನು ಫುಡ್ ಆಗಿ ಸಹ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಡಿಸ್ಟ್ರಾಯ್ ಮಾಡಲೇಬೇಕಷ್ಟೇ. ಈಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಇದನ್ನು ಚೆಕಪ್ ಮಾಡಿ ಏನು ಮಾಡಬೇಕು ಹೇಳಿ ಹೇಳಬೇಕು. ಇಲ್ಲ, ನಮ್ಮದು ಲೋಕಲ್ ಕಾರ್ಪೊರೇಟ್ಗೆ ಇನ್ಫಾರ್ಮ್ ಮಾಡಿದ್ದೇನೆ. ಅವ್ರು ಮೋಸ್ಟ್ ಲೈಕ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್.
ಒವೇ ರಾಸಾಯನಿಕ ಮರ್ದಡು ಉಂಡು ಸೈತಿನ ತೂಂಡ ಅವೇನು ಒಟ್ಟು ಮಲ್ತದು ಗುಂಡಿಡು ಕೊಂಪಡು ಅಂಚನೆ ಬುಡುಂಡ ಸಾಂಕಂದ ಮುರ್ಗೊಲು ತಿಂದುಂಡ ಐಕ ಸೀಕ ಬರು ಶಂಕಪುರಿ ಭೂಮಿಡು ಅವೆತ ಹೆಚ್ಚಿನ ತೆನಸ್ಲೇನು ಕುರಿದಿನ ಮುರ್ಗ ಬೊಕ್ಕ ಕಾಯಿಕಜುಗು ವಸಲೆಡ್ದು ತಿಂದದು ಭೂಮಿಡು ಒಂದೇ ಸಮ ಕಾತೊನ್ವ ಅಂಚಾದುಪ್ನಗ ಉಪದ್ರ ಅಂಡ ಮಾತ್ರ ನಿಯಂತ್ರಣ ಮಲ್ತದು ಭೂಮಿದ ಸಮತೋಲನ ಕಾತೊನ್ಲೆಂದು ತೋಟಗಾರಿಕೆ ಇಲಾಖೆ ಕೇನೊಂದುಂಡು ಬಲ್ಮಠ ಪರಿಸರದ ಕ್ಲೆಗು ಪೋಡಿಗೆ ಆದಿತ್ತದು ಆಫ್ರಿಕನ್ ಪುರಿ ನಾಶ ಮಲ್ಪೆರೆ ಒತ್ತಾಯ ಮಲ್ತದಿರೋ ಇತ್ತೆ ಕುಡೂರ ಇನ್ನಿತ್ತ ಮಲ್ಲ ಸುದ್ದಿರು. ಕೇಂದ್ರ ಸರ್ಕಾರದ ಜನಾಶೀರ್ವಾದ ಯಾತ್ರೆ ಕುಡ್ಲಡು ಜವಣ ಜವಂದಿ ಕೆಲಸದಂತೆ ಪೋಡಿಪೆರೆ ಬಲ್ಲಿ ಅಕ್ಲಿಗು ಬೇಲೆದ ಅವಕಾಶ ಮಲ್ತು ಕೊರಿಯರೆ ಬುಡಂದೆ ಪ್ರಯತ್ನ ಮಲ್ಪುಂಡು ಕೇಂದ್ರ ಮಂತ್ರಿ ರಾಜೀವ್ ಚಂದ್ರಶೇಖರ್. ಕಬಕಾಡು ಎಸ್ಡಿಪಿಐ ಪ್ರತಿಭಟನೆ ಸ್ವತಂತ್ರ ರತೊಟ್ಟು ಬ್ರಿಟಿಷರಿಡ ಕ್ಷಮಿಕೆಯನ್ನ ಸಾರ್ವರ್ಕರ್ ಚಿತ್ರಪಟ ಪಾಡೆರೆ ಒಪ್ಪಿಗೆ ಕೊರ್ನ ಪಂಚಾಯತ್ ಪಿಡಿಯರಿಗೂ ಕೇಸ್ ಪಾಡ್ದು ಬಂಧನ ಮಲ್ಪುಡು ಶಾಫಿ ಬೆಳ್ಳಾರೆ. ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಗಳು ಮಾಮಲ್ಲ ಸಾಧನೆ ಡಾಕ್ಟರ್ ವೀರೇಂದ್ರ ಹೆಗಡೆರೆಗೂ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ. ರೈತರಿಗೂ ನಷ್ಟ ಮಲ್ಪುನ ಆಫ್ರಿಕನ್ ಪೂವಜಿ ಪುರಿತ ಉಪದ್ರ ಕುಡ್ಲಾ ಬಲ್ಮಠ ಪರಿಸರಡು ತೋಜಿದು ಬತ್ತಿನ ಪುರಿ ಸಮಸ್ಯೆ ಒಂಜು ವರದಿ. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲೆ.